5 ವರ್ಷಗಳ ಕಾಲ ಸತತವಾಗಿ ಸ್ವಚ್ಛ ಮಂಗಳೂರು ಅಭಿಯಾನ ನಡೆಸಿ ನಗರಕ್ಕೆ ಹೊಸ ರೂಪ ನೀಡಿದ ಮಂಗಳೂರಿನ ರಾಮಕೃಷ್ಣ ಮಿಷನ್ ಇದೀಗ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ರಾಮಕೃಷ್ಣ ಮಿಷನ್ನ ಮಾರ್ಗದರ್ಶನದಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ಮಂಗಳ ಸಂಪನ್ಮೂಲ ನಿರ್ವಹಣಾ ಸಂಸ್ಥೆ ಸ್ಟಾರ್ಟ್ಅಪ್ ಅನ್ನು ಆರಂಭಿಸಿದ್ದು, ಆರಂಭದಲ್ಲಿ ಅಪಾರ್ಟ್ಮೆಂಟ್ಗಳ ಹಸಿ ತ್ಯಾಜ್ಯಗಳ ನಿರ್ವಹಣೆಗೆ ಆದ್ಯತೆ ನೀಡಿದೆ. ಈ ಕುರಿತು ನಗರದ ರಾಮಕೃಷ್ಣ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ರಾಮಕೃಷ್ಣ ಮಿಷನ್ನ ಸಂಚಾಲಕ ಏಕಗಮ್ಯಾನಂದ ಸ್ವಾಮೀಜಿ ಅವರು, ಹಸಿ ತ್ಯಾಜ್ಯವನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲು ನೂತನ ಮಾದರಿಯನ್ನ ಪರಿಚಯಿಸಲು ಸ್ವಚ್ಛ ಮಂಗಳೂರಿನ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ಜಾರಿಗೊಳಿಸಲು ಸ್ಟಾರ್ಟ್ಅಪ್ ಒಂದನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಿದರು. ಮಹಾನಗರ ಪಾಲಿಕೆ ಮುಖಾಂತರ ಅಪಾರ್ಟ್ಮೆಂಟ್, ಹೋಟೆಲ್, ಹಾಸ್ಟೆಲ್ ಸೇರಿದಂತೆ ಅಧಿಕ ತ್ಯಾಜ್ಯ ಉತ್ಪಾದಿಸ್ತಾ ಇರುವವರಿಗೆ ಸ್ವತಃ ತ್ಯಾಜ್ಯ ಸಂಸ್ಕರಣೆ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ದಾರೆ. ಇಂತಹ ಸಂಸ್ಥೆಗಳಿಗೆ ಈ ಸ್ಟಾರ್ಟ್ಅಪ್ ತನ್ನ ಸಹಾಯ ಹಸ್ತ ನೀಡಲಿದೆ ಅಂತ ತಿಳಿಸಿದರು. ಕಳೆದ 3-4 ದಿನಗಳ ಹಿಂದೆ ಮಹಾನಗರ ಪಾಲಿಕೆಯಿಂದ ಒಂದು ಪತ್ರಿಕಾಗೋಷ್ಠಿ ಅಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ಫೆಬ್ರವರಿ 10ನೇ ತಾರೀಕಿನಿಂದ ಯಾರು ಅವರ ಅಂದರೆ ಬಲ್ಕ್ ಜನರೇಟರ್ಸ್ ಆಗಿದ್ದಾರೆ, ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಸ್ ಮತ್ತು ಹಾಸ್ಟೆಲ್ಗಳು, ಅವ್ರಿಗೆ ನಾವು ವೆಟ್ ವೇಸ್ಟ್ ನಾವು ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಅವ್ರಿಗೆ ಫೈನ್ ಮಾಡ್ತಾ ಇದ್ದೇವೆ. ಈಗಾಗಲೇ ಮಂಗಳೂರಿನಲ್ಲಿ ಹಲವಾರು ಜನ ಬೇರೆ ಬೇರೆ ವಿಧಾನಗಳೊಂದಿಗೆ ಎಲ್ಲ ಅಪಾರ್ಟ್ಮೆಂಟ್ಗಳನ್ನ ಟಚ್ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ, ಜನರಿಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗಳು ಇರುವುದಿಲ್ಲ. 30 ಫ್ಲ್ಯಾಟ್ ಇರಲಿ, 15 ಫ್ಲ್ಯಾಟ್ ಇರಲಿ, 45 ಇರಲಿ, 100 ಇರಲಿ, 200 ಇರಲಿ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗಳು ಅವರಿಗೆ ಇರುವುದಿಲ್ಲ. ಅವರ ಮನೆಯ ಹಸಿ ಕಸವನ್ನು ನಾವು ನಿರ್ವಹಣೆ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸ್ವಚ್ಛತಾ ಆಂದೋಲನದ ಸಂಚಾಲಕರಾದ ರಮನಾಥ ಕೋಟೇಕರ್, ದಿಲ್ರಾಜ್ ಆಳ್ವ, ಸಚಿನ್ ಉಪಸ್ಥಿತರಿದ್ದರು.